ಹಾಡಿದ ಅಡ್ಕ ಬರ್ಕರೆ ಸಾಕಾಯ್ತು. ಅದು ಎಂತ ಮರ್ರೆ ಅದು ಹಾಡಿ ಅಂದರೆ ಎಂತ ಉಳಿಲ್ಲ ಹಾಡಿಲ್ಲ. ಸಂಖ್ಯೆ ಅಂತೂ ಜುಮ್ಮು ಜುಮ್ಮು ಜಾರತ್ತು. ಅಲ್ಲ ನಾನೇ ಒದ್ದಾಡ್ತಿದ್ದೆ, ನೀವು ಹಾಗೆ 18 ವರ್ಷದ ಹುಡುಗಿರ್ ಕಣ್ಣಂಗೆ ಬತ್ತಿರಲ್ಲ ಅತ್ತೆ. ಎಂತ ಜುಮ್ಕು ಜುಮ್ಕು ಜಾರತ್ತಿಲ್ಲ ಎಂತ ಇಲ್ಲ. 2 ಕೋಲ್ ನೆಟ್ಟಿರೋಷ್ಟು ಲಾಯ್ಕಿತ್ತದ ಕೋಲ ಮಲಗಿಸಿರ ಆರಾಮ ಬರ್ಲಕ್ಕದ್ರೊಳಗೆ. ನಿಮಗೆಲ್ಲ ಈಗಿನ ಕಾಲದವರಿಗೆ ಈ ಗದ್ದೆ ಬದಿಗೆ ಕಾಡು ಬದಿ ಬರ್ದೆ ಹಂಗೆ ಹೇಳ್ತೀರಿ ಅಷ್ಟೇ. ನಾ ಏಗಳಿಗೂ ಓಡಾಡ್ತೀನಲ್ಲ ಹಂಗೆ ನಂದು ಫ್ರೆಂಡ್ಸ್ ಮನೆಗೆಲ್ಲ ಹೋಪಷ್ಟೊತ್ತಿಗೆ ನಾ ರೋಡ್ ಮೇಲೆ ಹೊತ್ತಿಲ್ಲ, ಮೈ ತೇಲ್ದಂಗೆ ಹತ್ತು ಮಗ ಒಂದೊಂದ್ಸತಿ. ಆ ದೊಡ್ಡ ದೊಡ್ಡ ಲಾರಿ ಎಲ್ಲ ಒಪ್ಪಷ್ಟೊತ್ತಿಗೆ ಹಾಗೆ ಒಂದ್ಸತಿ ಹಾಟ ಡಬ್ಬಂದಂಗೆ ಹತ್ತು ನನಗೆ. ಅದಕ್ಕೆ ನಾನು ಈ ಸಂಕದ ಮೇಲೆ ದಾಟ್ಕೊಂಡು ಈ ಒಳದಾರಿಲೇ ಹೋಯ್ಬಿಡುದು ಕಣ. ಒಡ್ಡಿಲ್ಲ ಮಾಯೆ ಹೋಗ್ರೆ ಬನ್ನಿ ಹಂಗೆ ಅನ್ಕಂಡ ಒಳ್ಳಿಗಿಳ್ಳಿ ಇಪ್ಕು ಸಾಕು ಕೆಳಗೆ ಹಾವು ಸ್ವಲ್ಪ ಕಂಡ್ಕ ಓಡಾಡೀನಿ ಮರ್ರೆ. ಗಂಡ ಬರ್ಲಕ್ಕಿದ್ದಿತ್ತ ಬಂದಿರೋ ಒಂಚೂರು ನಮ್ಗೆ ಒಳ್ಳೇದಾಗ್ತಿದ್ದಿತ್ತು ಕಣ. ಇದೀಗ ಸುಮಾರು ಸಮಯ ಆಯ್ತು ಈಗ ಏಡಿ ಎಲ್ಲ ಹೆಕ್ಕಿದೆ. ಹಂಗೆ ಒಂಥರ ಎಲ್ಲಿ ಅಂತ ಸಿಕ್ಕುತ್ತೆ ತನಕ ಕೊಂಡು ಬೇರೆ ಮುಂಜೆ ಕನ್ನಡಕ ಹೈಕಂಬ ಆಗ್ತಿಲ್ಲ ಮಗ. ಹಂಗಾಗಿ ಕನ್ನಡಕಂದು ಉಪಯೋಗಿಸೋದೇ ಇಲ್ಲ ಈಚೀಚಿಗೆಂತೂ. ಈ ಕನ್ನಡಕ ಹೈಕೊಂಡ್ರು ಒಂಥರ ಹರಿ ಅದಂಗೆ ಅಪ್ಪದು ಸಮ ಆಗ್ತಿಲ್ಲ. ಕಾಂಬ ನೀ ಇದೆಯಲ್ಲ ನಿಂಗೆ ಹೆಂಗೆ ತೋರುತ್ತಲ್ಲ ಮಸ್ತ್ ನೀರಿತ್ಕೊಂಡು ತೋಡೋದು ಹಂಗೆ ಅನ್ಕೊಂಡು ಹೋಗು ಕಾಲು ಚುರುಕು ಮಾಡು ಬೇಬಿ ಹೋಪ ಮುಗಿಸ್ಕೊಂಡು ಮತ್ತೆ ಮನೆ ಬದಿಗೆ ಹೋಗಿ ಕೆಲಸ ಇತ್ತೀನಿ. ಸುಮಾರು ಕೃಷ್ಣ ಜನ್ಮಾಷ್ಟಮಿ ಇತ್ತಲ್ಲ ನಾಳೆ. ಈ ಕೇಸು ಕಾಟಲ್ದೆ ಬಾಯಿಗೆ ಎಂಡ್ರಿಲ್ಲ ನಾಲ್ಗೆ ಅದ ಕಾಟೆಗೆ ಅನ್ನೋದಪ್ಪದು. ದೊಡ್ಡ ದೊಡ್ಡ ಒಂಥರ ಇದ್ರ ಕಣಂಗೆ ಅಥವಾ ಲಾಯ್ಕತ್ತಿಲ್ಲ ಅವು. ಇದೇ ಲಾಯ್ಕಪ್ಪದ ಮಗ ತೆಳ್ಳೆ ಇರ್ತದೆ ತಿಂಬಕ್ಕೆ ಲಾಯ್ಕತ್ತು. ನಂಗೆ ಹೊಲ್ಲಿಗೆ ಸಿಕ್ಕಾಕಂತತ್ತ ದೊಡ್ಡದು ಇದಾರ ಹಂಗೆ ಅಂತಾತಿಲ್ಲ. ಕೊಯ್ ಚುರುಕು ಮಾಡಿ ಒಂದಷ್ಟು ಸೊಪ್ಪು ತಗೊಂಬ. ಕಡೆಗೆಲ್ಲ ಮೀನು ಹೊಡಿಯೆಲ್ಲ ತಂದದಿತ್ತಲ್ಲ ಅದೆಲ್ಲ ಇದೆ ಸಣ್ಣ ಸಣ್ಣ ಕೆಸಿನಲ್ಲಿ ಇತ್ಕೊಂಡು ಅದನ್ನು ನಾಕೆಕ್ಕು ಅದಕ್ಕೆ ಹಾಕಿ ಹಾಗೆ ಮುಳ್ಳಿ ಕಟ್ಟಿ ರಾತ್ರಿ ಒಂದು 7 ಗಂಟೆ ಹೊತ್ತಿಗೆ ಕರ್ಕೊಬಂದು ಸರಿ ಅವನ್ನ ಎಂತ ಹೇಳ್ತೆ ನಿನ್ನ ಗಂಡ ಬತ್ತನಲ್ಲ ಅಷ್ಟೊತ್ತಿಗೆ ಅನ್ನ ಬಾಪ್ ಕೇಳಿ ಸುಬ್ಬುಗೆ ತೆಗ್ಸುವ ಒಳ್ಳೆದನ ಏಡಿ ಬತ್ತದ ಮಾತ್ರ ಒಳ್ಳೆ ಹಿಡ್ದಿತ್ತು ಈ ವರ್ಷ ಏಡಿ. ಮದುವೆ ಹೊಸ್ತರೊಳಗೆ ಈ ತೋಡಿ ಬತ್ತಿದ್ದೆ ಕಣೆ ನಾನು. ಆಗಳಿಗೆ ನೀವು ಪೈಕನಿ ಕಟ್ಸಿರ್ಲಿಲ್ಲ ಅಲ್ಲ ಅಷ್ಟು ದಿನ ಈ ತೋಡಿ ಬತ್ತಿದ್ದಿತ್ತು. ಆಗಳಿಗೂ ನಂಗೆ ಹೆದರಿಕೆ ಹಾಪದಿಲ್ಲ ಈ ಪಪ್ಪಗೆ. ಈಗಳು ಒಂದು ನಮ್ಮನೆ ಹೆದರಿಕೆ ಮರ ಎಂತ ಕತ್ಲು ಕಣಂಗೆ ಆಯ್ತು ಕಣೆ. ಬರಕಿನ ಕುಯ್ಕೊಂಬ ಹಂಗಾರೆ ಕುಯ್ಕ ಹಾಪ ಬೇಬೆಗೆಲ್ಲ ಇಟ್ಟಿಗೆ ಹಾಪ ಮರ್ರೆ ಅವ್ರನ್ನೇ ಕಳಿಸುವ. ನಾ ಇನ್ನೊಂದ್ಸಲ ಬತ್ತಿಲ್ಲ. ಮೈಯೆಲ್ಲ ಒಂಥರ ಹರಿ ಬಂದಂಗಿತ್ತು ಅಂತ ಗಿಂಡತ್ ಮಾರೈತಿ. ಎಂತ ಕಂಬಳುಳ ಎಂತಿತ್ತು ಸಾವು ಎಂತ ಇದೊಂದು ಗಿಂಡಿ ಎಲೆ ಇತ್ಕೊಳ್ಳೋದು ಬೇರೆ. ದೊಂಟೆಲ್ಲ ಬೇಡ ಮೇಲಿಂದ ಎಲೆ ಮಾತ್ರ ತೆಗಿ. ಲಾಯ್ಕಿದ್ದ ಎಲೆ ತೆಗಿ. ಹುಳ ಗಿಳ ಬಂದದ್ದು ಬಾಡದೆಲ್ಲ ಬೇಡ. ಇದು ತಣ್ಣಗಿತ್ತಲ್ಲ ಜಳ 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 ಶಬ್ದ ಕೆಂಪು ಮಾತ್ರ ಲಾಯ್ಕಂದ್ರೆ ಲಾಯ್ಕ್. ಎಷ್ಟು ಖುಷಿ ಆಯ್ತತ್ತೆ ಒಂಥರ ಶಬ್ದ ಕಣಿ. ಕಾಕ ಅಲ್ಲೊಂದು ಏಡಿ ಹೊಡೆದು ಕಣ. ಸೈಜ್ ಭಾಳ ಇತ್ತು, ಭಾಳ ದೊಡ್ಡ ಸೈಜ್ ಆಯ್ತಲ್ಲ. ರಾತ್ರಿ ಒಳ್ಳೆ ಸಿಕ್ಕತ್ ಮಾತ್ರ ಬೆಟ್ಟ ತಕ ಬರ್ಕ ಎಲ್ಲ ಈಗ ಹಾಕಿ ಹೋಪ ಮೀನವೆಲ್ಲ ಬಾಲಗಿಲ್ಲ ಎಲ್ಲ ಕುತ್ಕ ಮಗ. ಮಾವಯ್ಯ ಇದ್ದೀರ್ ಕಣ. ನಂಗೆ ಇವೆಲ್ಲ ತಲೆ ಬಿಸಿಯೇ ಇರಲ್ಲ. ಆಗಳಿಕೆ ಯಾವುದು ಒಂದು ಏಡಿ ಬೇಕಾ ಎಂತ ಬೇಕಾ ತರಕಾರಿ ಬೇಕಾ ಯಾವುದೊಂದು ಕೇಂಬು ಬೇಡ. ಕೇಂಬು ಮುಂಚೆ ಎಲ್ಲ ಮನೇಲಿ ರೆಡಿ ಇರ್ತಿದ್ದಿತ್ತು ಕಣ್. ನಂಗೆ ಒಂದು ಕೆಲಸ ಇರಲ್ಲ ಆಗಳಿಕೆ ಇವೆಲ್ಲ ತಲೆ ಬಿಸಿ ಇರಲಿಲ್ಲ. ಈ ಸುಬ್ಬು ಒಂದು ಹೇಳ್ರು ಒಂದು ತತ್ತಿಲ್ಲ. ಮಾಯ ಎಲ್ಲ ಕೆಲಸ ಮಾಡಿ ಕೊಡ್ತಿದ್ದೀರಿ ನಿಮ್ಗವ್ರ? ದಪ್ಪ ಇಲ್ಲ ಸುಮ್ಮನೆ ಅಂತ ಹೇಳೋದು. ಮನೆ ಕೆಲಸ ಎಲ್ಲ ಎಂತ ಮಾಡ್ತಿರ್ಲ. ಇನ್ನು ಸುಬ್ಬುವಾರ ಒಂಚೂರು ಅದು ಇದು ಮಾಡ್ತಾ ಕಂಡ್ಕಂಡು ನಾನು ಅಡ್ಗೆ ಮನೆ ಬದಿಗಾರು ಬತ್ತನಲ್ಲ ನೀನು ಮಾತಾಡ್ಸೋ ಹೇಳಿ ಮಾಡ್ಕೊಂಡೆ. ಈಗ ಅನ್ಸು ಅಡ್ಗೆ ಮನೆ ಬದಿಗೆ ಬತ್ತಿರ್ಲಪ್ಪ. ಎಷ್ಟು ತಿಕ್ಕೊಂಡ್ರು ತನ್ನ ಪಾಠಶಾಲೆ ಆಯ್ತು, ಹೊರಗದ್ದೆ ಕೆಲಸ ಆಯ್ತು, ತೋಟದ ಕೆಲಸ ಆಯ್ತು ಅಷ್ಟೇ. ಆದರೆ ಸಾಮಾನಿಗೆ ಮಾತ್ರ ಭಂಗ ಇಲ್ಲ ಮಗ. ಯಾವುದು ಒಂದು ನನ್ನ ಕಣ್ಣಲ್ಲಿ ತೋರಿಸಿದ್ದು ತಂದು ಹಾಕ್ತಿದ್ದಿತ್ತು. ಒಂದು ಅಡ್ಗೆ ಮನೆ ಸಾಮಾನು ಆಯ್ತು, ಮೀನು ಮಾಂಸ ಆಯ್ತು, ತರಕಾರಿ ಆಯ್ತು, ಟೊಮೆಟೊ ಈರುಳ್ಳಿ ಆಯ್ತು, ಬೆಳ್ಳುಳ್ಳಿ ಯಾವುದಕ್ಕೆ ಕಮ್ಮಿ ಇಲ್ಲಪ್ಪ ನನಗೆ. ಒಂಥರ ರಾಣಿ ಕಣ್ಣಂಗೆ ಬದುಕದೆ ಕಣ್ಣಾಗಲಿಕ್ಕೆ. ಈಗ ಒಂದು ತರಕಾರಿ ಬೇಕಂತ ಹೇಳ್ರೆ ನಿನ್ನ ಗಂಡ ಹತ್ರ ಇವತ್ತು ಹೇಳ್ರಿ ಇನ್ನು 1 ವಾರ ಬಿಟ್ಟು ತಂದು ಕೊಡ್ತೆ. ಕರಿಬೇವು ಕೊತ್ತಂಬರಿ ಸೊಪ್ಪೆಲ್ಲ ಕೇಮ್ದೆ ಬೇಡ. ಆಗಲಿಕ್ಕೆ ಅವೆಲ್ಲ ಸಿಗ್ತಿರ್ಲೇ ಇಲ್ಲ ಜಾಸ್ತಿ. ಕರಿಬೇವು ಇದ್ದಿತ್ತು ಬಿಡ, ಕರಿಬೇವು ಹಿತ್ತಲಲ್ಲಿ ಇತ್ತು. ಈಗಿಲ್ಲ ಅಷ್ಟೇ ಎಲ್ಲ ಹುಳ ಬಂದು ಒಯ್ದವು. ಆದರೆ ಈ ಕೊತ್ತಂಬರಿ ಸೊಪ್ಪೆಲ್ಲ ಆಗಲಿಕ್ಕೆಲ್ಲ ಭಾಳ ಅಪರೂಪ ಅಲ್ದ. ಇಲ್ಲ ಕೊತ್ತಂಬರಿ ಸೊಪ್ಪು ಹಸಿಮೆಣಸೆಲ್ಲ ಆಗಲಿಕ್ಕೂ ಕಾಣ ಸಂತಿಗೆ ಹೋಗಿ ಸಿದ್ದಾಪುರ ಸಂತಿಗೆ ಹೋಗಿ ಎಲ್ಲ ತಗೊಬತ್ತಿದ್ದೆ ನಿನ್ನ ಮಾವನಿಗೆ ಎಂಥದ್ದತ್ತೆ ನಿಮ್ಮ ಬೇಜಾರ ಹೇಳು ಬೇಡ. ಅಯ್ಯೋ ಬೇಜಾರು ಎಂತ ಇತ್ತದ್ರೊಳಗೆ. ಅಯ್ಯೋ ಮನುಷ್ಯರೇ ಹುಟ್ಟದರೆಲ್ಲರೂ ಹೋಪ್ದೆ ಮಗ. ಅವ್ರು ಒಂದಿನ ಹೊರ ನಾವು ಒಂದಿನ ಹೋಪದಷ್ಟೇ. ಅದಕ್ಕೆ ಎಂತದ ಹೊದ್ದಕ್ಕೆಲ್ಲ ಈಗೆಲ್ಲ ಮಂಡಿ ಬಿಸಿ ಮಾಡ್ಕೊಂಡ್ರೆ ಆತ. ಆಗಲಿಕ್ಕೆಲ್ಲ ಸಣ್ಣ ಮಕ್ಕಳನ್ನೆಲ್ಲ ಸಾಕಿದಿತ್ತೆ ಎಲ್ಲ ಮಾಡಕ್ಕೆ ಎಂತ ಮಾಡೋಕತ್ತು. ಮತ್ತು ನೀನು ಬೇಗ ಬಂದಿಯಲ್ಲ ಹಂಗಾಗಿ ನಂಗೊಂದು ಬಲ್ಗೈ ಸಿಕ್ತಂಗೆ ಆಯ್ತು. ಹೌದಾ ನಿನ್ನ ಮಾವಿಂದ ಎಂತ ಇಲ್ಲ ಮಗ. ಒಂದು ದಿವಸ ಜಗಳ ಆಯ್ತು ಕಾಣೋ ಅಷ್ಟೇ. ಬೀಡಿ ಸೇದುದ ಏಗಳಿಕೊಂಡ್ರು ಈ ಸುಬ್ಬು ಬೀಡಿ ಸೇದ್ನಲ್ಲ ಹಾಗೆ. ಬೀಡಿ ಸೇದಷ್ಟೊತ್ತಿಗೆ ಸುಮ್ಮನೆ ಬೀಡಿ ಒಂದು ಬದಿ ಕೂತ್ಕ ಸೇದುದಿಲ್ಲ. ಬೀಡಿ ಕೊಡು ಸುಬ್ಬು ಕೈಯಲ್ಲಿ ಕೊಟ್ಟ ವಾಲಿ ಬೆಂಕಿಲೇ ಹೊತ್ಸ್ಕಬ ಅಂತ ಹೇಳುದು ಕಣ್. ಬೆಂಕಿ ಪಟ್ಟಣ ಉಪಯೋಗಿಸೋದಿಲ್ಲ. ಈ ಗಂಡ ವಾಲಿ ಬದಿಗೆ ಹೋಗ್ಬೋದು ಏಗಳಿಕೊಂಡ್ರು. ವಾಲಿ ಬದಿಗೆ ಹೋಗ್ಬೋದು 2 ಸತಿ ಸೇದ್ಕೊಂಡೇ ಬಪ್ಪದು. ಕಡೆ ಒಂದಿನ ಪರೀಕ್ಷೆ ಮಾಡಿ ಕಂಡೆ ಗಂಡ ಬೀಡಿ ಸೇತ್ತಿತ್ತು ಅಡುಗೆ ಮನೆಯೊಳಗೆ. ಅದಕ್ಕೆ ನಂಗೆ ಜೋರು ಸಿಟ್ಟು ಬಂತು ಕಣ.
ನಿಮ್ಮ ಬೇಡಿ ನೀವೇ ಹೊಚ್ಕಣಿ ಗಂಡಿನ ಹತ್ರ ಎಂತ ಕೊಡೋದು ಅನ್ಕೊಂಡು ಬೈದೆ ಅಷ್ಟೇ. ಗಂಡಸು ಮರುದಿನದಿಂದ ಎಂತಕ್ಕೆಂತೆ ಬೆನ್ನೆ ಹೋಯ್ತು. ಅಯ್ಯಬ್ಬ ಈ ಮೈ ಹೊತ್ಕೊಂಡು ಆತಿಲ್ಲ. ಮತ್ತೆಂತ ಆಯ್ತತ್ತೆ ಹೇಳಿನಿ. ಈ ಜೋನದ ಹೆಂಗೆ ಸೈ ನೀನು ಸೊಂಟ ನೋವು ಅಂದ್ರೆ ಹೆಂಗೆ ಮರಿತಿ ಅಳ್ತಾರ ಮೇಲೆ ಹೆಂಗೆ ಅಲ್ಲೇ ಸುಧಾರಿಸ್ಕೊ ಕೂತ್ಕೊ ಒಂಚೂರು ಬೇಕಂದ್ರೆ. ಇಲ್ಲ ಇಲ್ಲ ಅತ್ತೆ ಕಡೆಗೆ ಹೇಳಿನಿ. ಕಡೆಗೆ ಎಂತ ಆಯ್ತು ಮಾವ ಹೆಂಗೆ ಕಣ ಮರುದಿನ ಗಂಡಸಿಲ್ಲ ಎಲ್ಲೂ ಇಲ್ಲ. ಕಡೆ ಕೇಳ್ರೆ ಯಾರು ಹೇಳ್ರಪ್ಪ ಅಲ್ಲಿ ಕುಪ್ಪರ್ ಕಾಡಲ್ಲ ಹೋತಿತ್ತು ಗಂಡಸ ಸನ್ಯಾಸಿ ಬಟ್ಟೆ ಹಾಕೊಂಡಿತ್ತು ಅಂತ ಹೇಳ್ರು ಕಣ್. ಅಂದ್ರೆ ಮಾವ ಸನ್ಯಾಸಿ ಯಾರ ಗಂಡಸ ಸನ್ಯಾಸಿ ಆತೆ ಅನ್ಕೊಂಡು ಸೀದಾ ಹೋದೆ ಅಂಬರ್ ಕುಪ್ಪರ್ ಕಾಡಿಗೆ. ನಾವೆಂತ ಮಾಡೋಕತ್ ಮಗ ಇಷ್ಟು ಚಪ್ಪ ಮಕ್ಕಳು ನಾವು 6 ಮಕ್ಕಳಲ್ಲ ಸುಬ್ಬುನ್ ಸೇರಿ 7. ಸುಬ್ಬು ನಾನು ಒಂದು ಸ್ವಲ್ಪ ಎಲ್ಲ ಹುಡ್ಕಾಡ್ತು ಎಲ್ಲಿ ಸಿಕ್ಕಲಿಲ್ಲ. ಕಡಿಕೊಂಡ್ರೆ ಒಂದು 4-5 ದಿನ ಆದಮೇಲೆ ಹುಲಿ ತಿಂದು ಹಾಕಿತ್ತು ಅನ್ಕೊಂಡು ಹೇಳ್ರು ಕಣ್. ಎಂತ ಮಾಡೋಕತ್ತಿಲ್ಲ. ಒಂದಷ್ಟು ದಿನ ಮರ್ತೆ ಕಡೆ ಸುಮ್ಮನೆ ಐಕಂತ ಆರು ಏನು 1-2 ಹೊಟ್ಟೆ ಉರ್ಸಲ್ಲ ನಂಗೆ ಅವನು. ಇದ್ರ ಮೇಲೆ ಬರಲೇ ಇಲ್ಲ ಅತ್ತೆ ಹಂಗಾರೆ. ಬರಲೇ ಇಲ್ಲ ಬರ್ದಿರ್ ಬೇಡ ಬಿಟ್ಟು ಅಷ್ಟು ಸಣ್ಣ ಮಕ್ಳನ್ನ ಬಿಟ್ಟು ಸನ್ಯಾಸಿ ಅಪ್ಪ ಅವನಿಗೆ ಎಂತಾಯ್ತು ಅಷ್ಟು ಜವಾಬ್ದಾರಿ ತಕ್ಕಂಗೆ ಕಾಯ್ದಿದ್ದಾನ ಸನ್ಯಾಸಿಯೇ ಹೇಳಿ ನನಗೇನು. ಮಕ್ಕಳೆಲ್ಲ ದಡ್ಕ ಪುಲಾರಿ ನಾನು ಎಲ್ಲಿ ಬಿಟ್ಟಿಗೆ ಹೋಗ್ಕತ್ ಮಕ್ಳನ್ನ ದಡ್ಕಾರ್ ಮೇಲೆ ಬಿಟ್ಟೆ. ಸಣ್ಣ ಕಿಪ್ಪತ್ತಿಗೆ ಮಕ್ಳಿಗೆ ಇಲ್ದಿದ್ದಾನ ದಡ್ಕಾರ್ ಮೇಲೆ ಅಂತಕ್ಕೆ ಆ ವಯಸ್ಸಾದ ಕಾಲದಲ್ಲಿ ನಂಗೆ ಅಂತಕ್ಕೆ ಬಿಟ್ಟಾಕಿ ಸುಮ್ಮನಾದೆ ನಾನು. ಛೇ ಪಾಪ ನೀವೆಷ್ಟು ಕಷ್ಟ ಬಿಟ್ಟಿರಲ್ಲ ಅತ್ತೆ ಹಂಗಾರೆ ವಯಸ್ಸಿನ ಕಾಲದಲ್ಲ. ಬಿಡ್ ಮಗ ಅದೆಲ್ಲ ಹಳಿದೆಲ್ಲ ವಿಷಯ ಅಂತಕ್ಕೆ ಅದೆಲ್ಲ ಆಯ್ತು. ಈಗ ಹಳಿದು ನೆನ್ಸ್ಕೊಂಡ್ರೆ ಎಂಥರ ಬತ್ತ ಹೇಳ ಎಂತಕರ ಪ್ರಯೋಜನ ಇರ್ತದೆ. ಬಾಬಾ ಕೈ ಚುರುಕು ಮಾಡು ಆಚೆ ಬದಿಗೆ ಹೋಗಪ್ಪ ಅಲ್ಲೊಂದಿಷ್ಟಿತ್ತು ಗಾನ ಇದ್ದಂಗಿತ್ತು ಅಲ್ಲಿ ಒಟ್ಟು ಮಾಡ್ಕೊಂಬ ಕಡೆಗೆ ಮೀನ್ದೆಲ್ಲ ಹಾಕಿ ಒಪ್ಪ ಮಗ ರಾತ್ರಿ ಮತ್ತೆ ಬರ್ಕಲ್ಲ. ನಡಿ ಕಾಲು ಚುರುಕು ಮಾಡು. ಸುಮಾರಿದ್ದು ಎಲ್ಲ ಹಾಕ್ರೆಲ್ಲ ತಿನ್ಕೊಂಡ್ಲಿ ಸಾಯಂಕಾಲದ ಮೇಲೆ ಬತ್ತೆ. ಓ ಮಗ ಮಳೆ ಆಯ್ತು ಹೊರಡೋಬ ಮಳೆ ಆಯ್ತು ರಪ್ಪ ರಪ್ಪ ಒಪ್ಪಪ್ಪ ಬಾಬಾ ಒಟ್ಟು ಮಾಡ್ಕೊ ಎಲ್ಲ ಒಟ್ಟು ಮಾಡ್ಕೊ. ಆಯ್ ನಮ್ಮಲ್ಲಿ ಪತ್ರೊಡಿ ಇವತ್ತು ಹಳ್ತಿನ ಕಾಲದವರೆಲ್ಲ ಎಷ್ಟು ಗಟ್ಟಿ ಕಣಿ. ದೇಹದಲ್ಲೂ ಗಟ್ಟಿ ಮನಸ್ಥಿತಿಯೂ ಗಟ್ಟಿ ಅಲ್ಲದೆ. ಹೌದಮ್ಮಂಗಿದ್ರೆ ನೀವು ಕಮೆಂಟ್ ಮಾಡಿ ಹೇಳಿನಿ ಅಕ್ಕ. ಮತ್ತು ವೀಡಿಯೋ ಇಷ್ಟ ಆದಿದ್ರೆ ಎಲ್ಲರೂ ಲೈಕ್ ಮಾಡೀನಿ ಪ್ಲೀಸ್. ಹಾಗೆ ಕಮೆಂಟ್ ಮಾಡೀನಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡೀನಿ ಅಕ್ಕ. ಆಯ್ತು ಹಂಗಾರೆ ನಮ್ಮದು ಕರಾವಳಿ ಬದುಕು ನಿಮ್ಗೆ ಇಷ್ಟ ಆಗ್ತಿದ್ದಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಹೊಸ್ದಾಗಿ ಕಾಣ್ತಿದ್ದಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳಿ. ನಾವು ಬತ್ತೋಕ ಮಳೆ ಶುರುವಾಯ್ತು.